ಅದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗಾಗಿ ತಯಾರಾದ ಟ್ರೈಸಿಕಲ್ ವಾಹನಗಳು. ಆದರೆ ಅಧಿಕಾರಿಗಳ ಅಂತೆ ಕಂತೆ ಕಾರಣಗಳಿಂದ ಸುಮಾರು 58 ವಾಹನಗಳು ಇನ್ನೂ ಕೂಡ ಫಲಾನುಭವಿಗಳ ಕೈ ಸೇರಿಲ್ಲ. ವಿಶೇಷ ಚೇತನರು ಮಾತ್ರ ತಮ್ಮ ವಾಹನಕ್ಕಾಗಿ ಸರ್ಕಾರಿ ಕಚೇರಿಗೆ ಅಲೆದು ಹೈರಾಣಾಗಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದೇವರು ಕೊಟ್ಟರೂ ಕೂಡ ಪೂಜಾರಿ ಕೊಟ್ಟಿಲ್ಲ ಅನ್ನೋ ಮಾತು ಇಲ್ಲೊಂದು ಕಡೆ ಅಕ್ಷರಶಃ ಸತ್ಯವಾಗಿದೆ. ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪ್ರತಿ ವರ್ಷ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 75ಕ್ಕಿಂತ ಹೆಚ್ಚಿನ ದೈಹಿಕ ವಿಕಲತೆ ಹೊಂದಿರುವ ಜೊತೆಗೆ 20 ರಿಂದ 60 ವಯೋಮಾನದ ದೈಹಿಕ ವಿಶೇಷ ಚೇತನರಿಗೆ ಸರ್ಕಾರದ ಅಡಿ ಸಿಗುವಂತಹ ವಾಹನಗಳು ಸದ್ಯ ಯಾವುದಕ್ಕೂ ಪ್ರಯೋಜನಕ್ಕೆ ಬರದೆ ತುಕ್ಕು ಹಿಡಿದಿದೆ. ಜಿಲ್ಲೆಯ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರ ನೀಡಿದ 58 ಬೈಸಿಕಲ್ಗಳು 3 ತಿಂಗಳು ಮಳೆ ಬಿಸಿಲಿಗೆ ಒಣಗಿ ಯಾರಿಗೂ ಕಾಣದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಾಶಿ ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 2020-21ನೇ ಸಾಲಿನಲ್ಲಿ 58 ಬೈಸಿಕಲ್ ಬಂದಿದ್ದು 31 ಇಲಾಖೆಗೆ ಸೇರಿದ್ದಾಗಿದ್ದು, ಉಳಿದಂತೆ ಶಾಸಕರು ಹಾಗೂ ಸಚಿವರ ಅನುದಾನದಿಂದ 27 ವಾಹನಗಳು ಬಂದಿದ್ದು ಒಂದೊಂದು ವಾಹನಕ್ಕೂ 1.23 ಲಕ್ಷ ರೂಪಾಯಿ ಮೌಲ್ಯವಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವಿಶೇಷ ಚೇತನರಂತೂ ತಮ್ಮ ವಾಹನಕ್ಕಾಗಿ ಸರ್ಕಾರಿ ಕಚೇರಿಗೆ ಅಲೆದಾಡಿ ಹೈರಾಣಾಗಿದ್ದಾರೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಉಪನಿರ್ದೇಶಕ ಗೋಪಾಲಕೃಷ್ಣ ಹೇಳುವುದು ಹೀಗೆ. 16/4/21ಕ್ಕೆ ಒಟ್ಟಿಗೆ 31 ಪ್ಲೇಸ್ 27 ಇದು ಬಂದು 31 ನಾವು ಆಯ್ಕೆ ಮಾಡಿದ್ದು, 27 ಹೆಚ್ಚುವರಿಯಾಗಿ ಸರ್ಕಾರದಿಂದ ಕೊಟ್ಟಿದ್ದಾರೆ. ತ್ರಿಚಕ್ರ ವಾಹನವನ್ನು, ಯಂತ್ರಚಾಲಿತ ತ್ರಿಚಕ್ರ ವಾಹನವನ್ನು ಸರ್ಕಾರದಿಂದ ಒದಗಿಸಿರುತ್ತಾರೆ. ಅದೇ ಈ ಬಗ್ಗೆ ಅದು ಅವರಿಗೆ ಇನ್ಶೂರೆನ್ಸ್ ಮತ್ತು RC ಅದು ಸೆಂಟ್ರಲೈಸ್ಡ್ ಮಾಡಿದ್ದಾರೆ. ಅಂದರೆ ಕಂಪನಿಯವರೇ ಕೊಡಬೇಕು ಅಂತ ಮಾಡಿದ್ದಾರೆ. ಅದು ಇಲ್ಲಿಂದ ಎಲ್ಲ ದಾಖಲೆಗಳನ್ನು ಕೊಟ್ಟ ನಂತರ ಯಾರು ಫಲಾನುಭವಿಗಳು ಆಯ್ಕೆ ಮಾಡಿದ ಫಲಾನುಭವಿಗಳ ಪಟ್ಟಿಯನ್ನು ನಾವು ಕೊಟ್ಟಿದ್ದೇವೆ. ಅವರಿಗೆ ಅವರ ದಾಖಲೆಗಳನ್ನೆಲ್ಲ ಕಂಪನಿಗೆ ಸಲ್ಲಿಸಿದ್ದೇವೆ. ಅದು ಮೊನ್ನೆ ಇನ್ಶೂರೆನ್ಸ್ ಇದ್ದು ಮೊನ್ನೆ 16/9ಕ್ಕೆ ಬಂದಿದೆ ಆ ಇನ್ಶೂರೆನ್ಸಿದ್ದು. ಮತ್ತು RC ಇನ್ನೂ ಬರಲಿಲ್ಲ. ನಿಮಗೆ ಆದ ಕಾರಣ ನಮಗೆ ಅದು ಫಲಾನುಭವಿಗಳು ಸಕಾಲದಲ್ಲಿ ವಿತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, RC ಮತ್ತು ಇನ್ಶೂರೆನ್ಸ್ ಇಲ್ಲದು. ಈಗ ಬರುವವರ ಎಲ್ಲ ಈಗ ಇನ್ನು RC ಕಾದರೆ ನಮಗೆ ಅದು ಸಮಸ್ಯೆ ಆಗ್ಬೋದು ಅಂತ ಹೇಳಿ ಫಲಾನುಭವಿಗಳಿಗೆ ತಿಳಿ ಹೇಳಿ ಉಪಯೋಗಿಸಬಾರ್ದು ಅಂತ ಹೇಳಿ ಅವರಿಗೆ ಇದು ತ್ರಿಚಕ್ರ ವಾಹನವನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ MLAಗಳ ಹತ್ರ ಎಲ್ಲ ಮಾತಾಡಿದ್ದೇವೆ. ಅವರಿಂದ ಡೇಟ್ ತಗೊಂಡು ಇನ್ನೊಂದು 10 ದಿನದೊಳಗೆ ಎಲ್ಲರಿಗೂ ಅದನ್ನು ವಿತರಿಸುವ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಟಿ ಪಾಪಭೋವಿ ಪ್ರತಿಕ್ರಿಯೆ ನೀಡಿ, ಅಂಗವಿಕಲ ಕಲ್ಯಾಣ ಅಧಿಕಾರಿಯವರು ಸಮಯೋಚಿತವಾಗಿ ಸರಿ ತಪ್ಪುಗಳ ಕುರಿತು ಮಾಹಿತಿ ನೀಡಿ ವಾಹನಗಳನ್ನ ವಿಕಲಚೇತನರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿಸಬೇಕಿತ್ತು. ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. 1 ವಾರದ ಒಳಗೆ ಸಮಸ್ಯೆಗೊಂದು ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದರು. ನಮ್ಮಲ್ಲಿ ಅಂಗವಿಕಲ ವಿಭಾಗದಲ್ಲಿ ನಾವು ಸಾಧನ ಸಲಕರಣೆ ಮತ್ತು 3 ವೀಲರ್ನ ಸ್ಕೂಟ್ರ್ಗಳನ್ನ ನಾವು ವಿತರಣೆ ಮಾಡ್ತಿದ್ದೀವಿ. ಈಗಾಗಲೇ ನಾವು 1 ತಿಂಗಳಲ್ಲಿ ಬಂದಂತೆ ಎಲ್ಲ ವಿತರಣೆ ಮಾಡಿ ಈಗ 58 ನಮಗೆ ಕೊಡುವಂಥವು ಬಾಕಿ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಅಂಗವಿಕಲ ಕಲ್ಯಾಣಾಧಿಕಾರಿ ಇದನ್ನು ಎಲ್ಲಿ ಏನು ತಪ್ಪಾಗಿದೆ ಮಾಹಿತಿ ತಗೊಂಡು ಅಥವಾ ನನ್ನಿಂದ ಯಾರಿಗೆ ಹೇಳಿಸ್ಬೇಕು ಹೇಳಿಸಿ ಅದನ್ನು ವಿತರಣೆ ಮಾಡಬೇಕಂತ ಜವಾಬ್ದಾರಿ ಆಗಿತ್ತು. ಈಗ ಅವರು ಹಿಂದೆ ಕೆಲಸ ನಿರ್ವಹಿಸಿದಂಥ ಅಧಿಕಾರಿ ಬದಲಿಗೆ ಬೇರೆ ಅಧಿಕಾರಿ ಈಗ 1 ವಾರ ಆಗಿದೆ ವರದಿ ಮಾಡ್ಕೊಂಡು. ಈಗ ನನ್ನ ಗಮನಕ್ಕೆ ಬಂದಿರೋದ್ರಿಂದ ನಾನು ಕೇಂದ್ರ ಕಚೇರಿಗೆ ಮಾತಾಡಿದ್ದೀನಿ. ಅದನ್ನು ನಾನು 1 ವಾರದಲ್ಲಿ ಏನು ಇದು 58 ಸ್ಕೂಟ್ರ್ಗಳನ್ನ ವಿತರಣೆ ಮಾಡಬೇಕಾ, ಆ ವಿತರಣೆ ಮಾಡೋಂಥ ಜವಾಬ್ದಾರಿ ನಂದಾಗಿರುತ್ತೆ. ನನ್ನ ಗಮನಕ್ಕೆ ಬಂದಿದೆ. ಖಂಡಿತ 1 ವಾರದಲ್ಲಿ ನಾನು ಫಲಾನುಭವಿಗಳಿಗೆ ಸ್ಕೂಟ್ರ್ಗಳನ್ನ ವಿತರಣೆ ಮಾಡೋಕ್ಕೆ ಕ್ರಮ ಕೈಗೊಳ್ತೇನೆ.
ಒಟ್ನಲ್ಲಿ ಟ್ರೈಸಿಕಲ್ ನೀಡೋಕೆ ಕಂಪನಿಯಿಂದ ಆದಷ್ಟು ಬೇಗ ಆಸೆ ಸಿಕ್ಕಿ ಫಲಾನುಭವಿಗಳಿಗೆ ವಾಹನ ಸಿಗುವಂತಾಗ್ಲಿ. ಲಕ್ಷಾಂತರ ಮೌಲ್ಯದ ಟ್ರೈಸಿಕಲ್ಗಳು ಬಿಸಿಲು ಮಳೆಗೆ ಒಣಗಿ ಬಾಳಿಕೆ ಕಳೆದುಕೊಳ್ಳದೆ ಇದ್ರೆ ಸಾಕು, ಏನಂತೀರಾ? ಗಣೇಶ್ ಪೂಜಾರಿ ಜೊತೆ ರಕ್ಷಿತಾ ಆಳ್ವ, ನಮ್ಮ ಕುಲ ನ್ಯೂಸ್ 2 7 ಮಂಗಳೂರು.